ಕ್ರಿಸ್ಮಸ್ ಹಬ್ಬದ ಆಚರಣೆ ಎಂದರೆ ಕುಡಿಯುವುದು, ತಿನ್ನುವುದು, ಕುಣಿಯುವುದು ಅಲ್ಲ. ಯೇಸು ಕ್ರಿಸ್ತರ ಬೋಧನೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಅರ್ಥ ಬರುತ್ತದೆ. ಯೇಸು ಕ್ರಿಸ್ತರು ತಮ್ಮ ಶಿಷ್ಯಂದರಿಗೆ ಹೀಗೆ ಹೇಳಿದ್ದಾರೆ: ಹಸಿದವರಿಗೆ ನೀವು ಆಹಾರ ಕೊಟ್ಟಾಗ ನನಗೇ ನೀಡಿದಿರಿ, ಬೆತ್ತಲೆಯವರಿಗೆ ವಸ್ತ್ರವನ್ನು ಕೊಟ್ಟಾಗ ನನಗೇ ಉಳಿಸಿದಿರಿ, ರೋಗಿಗಳಿಗೆ ಹಾರೈಕೆ ಮಾಡಿದಾಗ ನನಗೇ ಹಾರೈಕೆ ಮಾಡಿದಿರಿ, ಪರಸೇವೆಯಲ್ಲಿ ನಾನಿದ್ದೇನೆ. ಕುಲಕ್ಕೆ ಶುಭ ಸಂದೇಶ, ಯೇಸುವಿನ ಜನನ, ಇದು ರಕ್ಷಣೆಯ ಸುದಿನ. ಮಾನವ ಕುಲಕ್ಕೆ ಶುಭ ಸಂದೇಶ, ಯೇಸುವಿನ ಜನನ, ಇದು ರಕ್ಷಣೆಯ ಸುದಿನ. ಸಂಭ್ರಮದ ಸುದಿನ, ಮಾನವ ಕುಲಕ್ಕೆ ಶುಭ ಸಂದೇಶ, ಯೇಸುವಿನ ಜನನ, ಇದು ರಕ್ಷಣೆಯ ಸುದಿನ, ಇದು ರಕ್ಷಣೆಯ ಸುದಿನ. ಹಸಿದವರಿಗೆ ನೀ ಅನ್ನ ಬಿಡು, ಕಡುಬಡವರಿಗೆ ವಸ್ತ್ರ ಕೊಡು, ರೋಗಿಗಳಿಗೆ ನೀ ನೆರವಾಗು, ದುಃಖಿತರಿಗೆ ನೀ ದಯ ತೋರು. ಹಸಿದವರಿಗೆ ನೀ ಅನ್ನ ಬಿಡು, ಕಡುಬಡವರಿಗೆ ವಸ್ತ್ರ ಕೊಡು, ರೋಗಿಗಳಿಗೆ ನೀ ನೆರವಾಗು, ದುಃಖಿತರಿಗೆ ನೀ ದಯ ತೋರು. ಎಂದಾಗ ಕ್ರಿಸ್ಮಸ್ ಬಲು ಚಂದ, ಕ್ರಿಸ್ತ ಜಯಂತಿಯ ಒಳ ಅರ್ಥ. ಎಂದಾಗ ಕ್ರಿಸ್ಮಸ್ ಬಲು ಚಂದ, ಕ್ರಿಸ್ತ ಜಯಂತಿಯ ಒಳ ಅರ್ಥ. ಸಂಭ್ರಮದ ಸುದಿನ, ಮಾನವ ಕುಲಕ್ಕೆ ಶುಭ ಸಂದೇಶ, ಯೇಸುವಿನ ಜನನ, ಇದು ರಕ್ಷಣೆಯ ಸುದಿನ, ಇದು ರಕ್ಷಣೆಯ ಸುದಿನ. ಸರ್ವ ಭಾರತದ ಪ್ರಜೆಗಳು ಪ್ರೀತಿ ಅನ್ಯೋನ್ಯತೆಯಲ್ಲಿ, ಶಾಂತಿ ಸಮಾಧಾನದಲ್ಲಿ, ಸೌಹಾರ್ದತೆಯಲ್ಲಿ ಜೀವಿಸಲು ಬೇಕಾದ ವರ ಪ್ರಸಾದಗಳನ್ನು ಪ್ರಭು ಯೇಸು ಕ್ರಿಸ್ತರು ಕರುಣಿಸಲಿ ಎಂದು ನಾನು ಹಾರೈಸುತ್ತೇನೆ ಹಾಗೂ ಯೇಸು ನಾಮದಲ್ಲಿ ಸರ್ವರನ್ನು ಆಶೀರ್ವದಿಸುತ್ತೇನೆ. ಆಮೆನ್. ಹಸಿದವರಿಗೆ ನೀ ಅನ್ನ ಬಿಡು, ಕಡುಬಡವರಿಗೆ ವಸ್ತ್ರ ಕೊಡು, ರೋಗಿಗಳಿಗೆ ನೀ ನೆರವಾಗು, ದುಃಖಿತರಿಗೆ ನೀ ದಯ ತೋರು. ಹಸಿದವರಿಗೆ ನೀ ಅನ್ನ ಬಿಡು, ಕಡುಬಡವರಿಗೆ ವಸ್ತ್ರ ಕೊಡು, ರೋಗಿಗಳಿಗೆ ನೀ ನೆರವಾಗು, ದುಃಖಿತರಿಗೆ ನೀ ದಯ ತೋರು.